ನಮಸ್ಕಾರ ವೀಕ್ಷಕರೇ, ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಅರ್ಪಿಸುವಂತಹ ದೃಷ್ಟಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಖಿತಾ ಪೂಜಾರಿ. ವೀಕ್ಷಕರೇ, ದೃಷ್ಟಿ ನಮ್ಮ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಕಣ್ಣಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳು, ಕಣ್ಣಿನಲ್ಲಿ ಕಾಣಿಸಿಕೊಳ್ಳುವಂತಹ ತೊಂದರೆಗಳು, ಅದರ ಚಿಕಿತ್ಸೆಗಳ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಬಂದಿದ್ದೇವೆ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕಣ್ಣಿನಲ್ಲಿ ಕಾಣಿಸಿಕೊಳ್ಳುವಂತಹ ಒಂದು ಸಿವಿಯರ್ ಕಂಡೀಷನ್ ಅಂತಾನೆ ಹೇಳ್ಬೋದು, ಗ್ಲುಕೋಮಾ, ಈ ಒಂದು ವಿಚಾರದ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆಗೆ ಪ್ರಸಾದ್ ನೇತ್ರಾಲಯದ ವೈದ್ಯರಾಗಿರುವಂತಹ ಡಾಕ್ಟರ್ ವಿಕ್ರಮ್ ಜೈನ್ ಅವರಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡುವ. ಎಸ್ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ನಾನು ಹೇಳಿದೆ ಗ್ಲುಕೋಮಾ ಅನ್ನುವಂಥದ್ದು ಕಣ್ಣಿನಲ್ಲಿ ಕಾಣಿಸಿಕೊಳ್ಳುವಂಥ ಒಂದು ಸಿವಿಯರ್ ಕಂಡೀಷನ್ ಅಂತ. ಗ್ಲುಕೋಮಾ ಅಂದರೆ ಏನು ಸರ್ ಮೊದಲನೇದಾಗಿ? ಈಗ ಈ ಗ್ಲುಕೋಮಾ ಅಂದರೆ ಕಣ್ಣಿದು ನರದ್ದು ಒಂದು ತೊಂದರೆ. ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಕಣ್ಣಿನ ನರ ತುಂಬ ಕ್ಷೀಣತೆ, ವೀಕ್ನೆಸ್ ಬರ್ತದೆ. ಈ ಗ್ಲುಕೋಮಾ ಕಾಯಿಲೆಗೆ ಕಣ್ಣಿನ ಪ್ರೆಷರ್ ಜಾಸ್ತಿ ಆಗುವಾಗ ಏನಾಗ್ತದೆ ಅಂತ ಹೇಳಿದ್ರೆ ಕಣ್ಣಿನ ನರಕ್ಕೆ ಪೆಟ್ಟು ಬೀಳ್ತದೆ. ಆಗ ಈ ಕಣ್ಣಿನ ನರ ವೀಕ್ ಆಗ್ತದೆ. ಇದಕ್ಕೆ ನಾವು ಗ್ಲುಕೋಮಾ ಅಂತ ಹೇಳ್ತೇವೆ. ಓಕೆ, ಗ್ಲುಕೋಮಾ ಅನ್ನುವಂಥದ್ದು ತುಂಬಾ ಸಿವಿಯರ್ ಕಂಡೀಷನ್ ಅನ್ನುವಂಥದ್ದು. ಈಗ ಗ್ಲುಕೋಮಾ ಅಂದ್ರೆ ಇದಕ್ಕೆ ಇದರದೊಂದು ವಿಶೇಷತೆ ಏನಂದ್ರೆ, ಒಮ್ಮೆ ಇದರಲ್ಲಿ ದೃಷ್ಟಿ ಡ್ಯಾಮೇಜ್ ಆದ್ರೆ, ಈ ಕಣ್ಣಿನ ನರಕ್ಕೆ ಪೆಟ್ಟು ಬಿದ್ದಾಗ ಅದನ್ನು ನಮ್ಗೆ ಹಿಂದೆ ತಿರುಗಿಸ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಇದು ತುಂಬಾ ಸಿವಿಯರ್ ನೀವು ಹೇಳುದು. ಸೊ ಒಮ್ಮೆ ಡ್ಯಾಮೇಜ್ ಆಗಿದ್ದನ್ನು ನಮ್ಗೆ ಯಾವ ರೀತಿಯಲ್ಲಿ ಕೂಡ ನಮ್ಗೆ ಹಿಂದೆ ತಿರುಗಿಸ್ಲಿಕ್ಕೆ ಆಗುದಿಲ್ಲ. ನಮ್ಗೆ ಗೊತ್ತಾದ ಮೇಲೆ, ಒಬ್ಬನಿಗೆ ಈ ಗ್ಲುಕೋಮಾ ಕಾಯಿಲೆ ಉಂಟಂತ ಗೊತ್ತಾದ ಮೇಲೆ ಇನ್ನೂ ಜಾಸ್ತಿ ಅವನ ಕಣ್ಣಿನ ನರಕ್ಕೆ ಪೆಟ್ಟಾಗದ ಹಾಗೆ ನೋಡಿಕೊಳ್ಬಹುದು. ಬಟ್ ಒಮ್ಮೆ ಪೆಟ್ಟಾಗಿ ಹೋದ ಭಾಗ, ಉದಾಹರಣೆಗೆ ಒಂದು 30% ಡ್ಯಾಮೇಜ್ ಆಗಿ ಹೋಗಿದೆ ಅಂತ ಹೇಳಿದ್ರೆ ಮತ್ತೆ ಅದನ್ನು ಹಿಂದೆ ತಿರುಗಿಸ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಇದು ಸಿವಿಯರ್ ಅಂತಲೇ ನಾವು ಹೇಳ್ಬೋದು. ಓಕೆ, ಆಗಿರೋದನ್ನ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ, ಮುಂದೆ ಆಗುವುದನ್ನ ತಡಿಬಹುದು ಅಂತ. ಓಕೆ ಡಾಕ್ಟರ್, ಇನ್ನು ಕೇಳೋದಾದ್ರೆ ಗ್ಲುಕೋಮಾ ಅನ್ನುವಂಥದ್ದು ಯಾವ್ದಾದ್ರು ಬೇರೆ ಕಾಯಿಲೆಯಿಂದ ಬರುತ್ತಾ ಅಥವಾ ಇದೊಂದು ಬೇರೆನೆ ಕಾಯಿಲೆನಾ ಅನ್ನುವಂಥದ್ದು? ಈ ಗ್ಲುಕೋಮಾ ಕಾಯಿಲೆ ತನ್ನಷ್ಟಕ್ಕೆ ಒಂದು ಬೇರೆ ಕಾಯಿಲೆ. ಈಗ ಈ ಕಾಯಿಲೆದು ಕಾರಣ ಏನಂತ ಕೇಳಿದ್ರೆ ಇದಕ್ಕೆ ಯಾವುದೇ ಕಾರಣ ಇಲ್ಲ ಅಂತ ಹೇಳ್ತಾನೆ. ಮಲ್ಟಿಫ್ಯಾಕ್ಟೋರಿಯಲ್, ಹಲವಾರು ಬೇರೆ ಬೇರೆ ತೊಂದರೆಗಳು ಒಟ್ಟಾಗುವಾಗ ಈ ಗ್ಲುಕೋಮಾ ಕಾಯಿಲೆ ಬರ್ತದೆ. ಉದಾಹರಣೆಗೆ ಕೆಲವರಿಗೆ BP ಕಾಯಿಲೆ ಇರ್ತದೆ. ಅದೇ ತರ ಇದು BP ಕಾಯಿಲೆ ಎಲ್ಲಿಂದ ಬಂತ ಅಂತ ಕೇಳಿದ್ರೆ ಅದಕ್ಕೆ ಯಾವುದು ಉತ್ತರ ಇಲ್ಲ. ಕೆಲವರಲ್ಲಿ ಬರ್ತದೆ, ಕೆಲವರಲ್ಲಿ ಬರುದಿಲ್ಲ. ಜೆನೆಟಿಕ್ ಫ್ಯಾಕ್ಟರ್ ಇರ್ತದೆ, ಬೇರೆ ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ ಇರ್ತದೆ. ಈ ಗ್ಲುಕೋಮಾ ಕಾಯಿಲೆಯಲ್ಲಿ ಕೂಡ ಜೆನೆಟಿಕ್ ಫ್ಯಾಕ್ಟರ್ ತುಂಬಾನೇ ಹೈ ಇಂಪಾರ್ಟೆನ್ಸ್ ಕೊಡ್ತೇವೆ. ಅದಲ್ಲದೆ ಸಕ್ಕರೆ ಕಾಯಿಲೆ ಅಥವಾ BP ಕಾಯಿಲೆ ಇದ್ದವರಲ್ಲಿ ಇದು ಜಾಸ್ತಿಯಾಗಿ ಕಂಡು ಬರ್ತದೆ. ಇದರ ಅರ್ಥ ಸಕ್ಕರೆ ಕಾಯಿಲೆ ಮತ್ತೆ BP ಕಾಯಿಲೆ ಇದ್ದವರಲ್ಲಿ ಮಾತ್ರ ಬರುದಂತ ಅಲ್ಲ. ಏನೂ ಮನುಷ್ಯನಿಗೆ ಕಾಯಿಲೆ ಇಲ್ಲದಿದ್ದರೂ ಈ ಗ್ಲುಕೋಮಾ ಕಾಯಿಲೆ, ಕಣ್ಣಿನ ಗ್ಲುಕೋಮಾ ಕಾಯಿಲೆ ಬರುವ ಸಾಧ್ಯತೆ ಇದೆ. ಆದರೆ BP ಅಥವಾ ಸಕ್ಕರೆ ಕಾಯಿಲೆ ಇದ್ದವರಲ್ಲಿ ಇದು ಬರುವ ಸಂದರ್ಭ ಸ್ವಲ್ಪ ಜಾಸ್ತಿ. ಅದಕ್ಕಿಂತಲೂ ಜಾಸ್ತಿ ಜೆನೆಟಿಕ್ಸ್. ಒಬ್ಬರಿಗೆ ಇದ್ದರೆ ಅವರ ಮಕ್ಕಳಲ್ಲಿ ಬರುವ ಸಾಧ್ಯತೆ ಇನ್ನೂ ಜಾಸ್ತಿ, ಅಥವಾ ಅವರ ಸಂಬಂಧಿಕರಿಗೆ, ಬ್ರದರ್ಸ್ಗೆ, ಸಿಸ್ಟರ್ಸ್ಗೆ ಬರುವ ಸಂದರ್ಭ ಇನ್ನೂ ಕೂಡ ಜಾಸ್ತಿ. ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳ್ತೇವೆ, ಫ್ಯಾಮಿಲಿಯಲ್ಲಿ ಇರುವ ಸಾಧ್ಯತೆ ಇರ್ತದೆ. ಓಕೆ ಡಾಕ್ಟರ್, ಇನ್ನು ಗ್ಲುಕೋಮಾದ ಲಕ್ಷಣಗಳು ಯಾವ ರೀತಿಯಾಗಿರುತ್ತೆ? ಯಾವೆಲ್ಲ ಲಕ್ಷಣಗಳನ್ನ ಇದು ಹೊಂದಿರುತ್ತೆ ಗ್ಲುಕೋಮಾ? ಈಗ ಈ ಗ್ಲುಕೋಮಾಗೆ ಎರಡು ವಿಧಗಳಿವೆ. ಒಂದಕ್ಕೆ ನಾವು ಕ್ಲೋಸ್ಡ್ ಆಂಗಲ್ ಗ್ಲುಕೋಮಾ ಮತ್ತೆ ಓಪನ್ ಆಂಗಲ್ ಗ್ಲುಕೋಮಾ ಅಂತ ಹೇಳ್ತೇವೆ. ಎರಡು ಈ ಕಾಯಿಲೆಗಳಿಗೂ ಸ್ವಲ್ಪ ಬೇರೆ ಬೇರೆ ತರದ್ದು ಲಕ್ಷಣಗಳಿವೆ. ಅಥವಾ ಈ ಓಪನ್ ಆಂಗಲ್ ಗ್ಲುಕೋಮಾಕ್ಕೆ ಯಾವುದೇ ಲಕ್ಷಣ ಇರುವುದಿಲ್ಲ. ಸೈಲೆಂಟ್ ಥೀಫ್ ಆಫ್ ಸೈಟ್ ಅಂತ ಹೇಳ್ತೇವೆ. ಅಂದ್ರೆ ಮುಚ್ಚಿಕೊಂಡು ದೃಷ್ಟಿಯನ್ನು ಸಡನ್ ಆಗಿ ಹೋಗ್ತದೆ. ಏನೂ ಲಕ್ಷಣ ಇಲ್ಲದೆ ಸಡನ್ ಆಗಿ ಒಂದು ದಿವಸ ಅವರಿಗೆ ಕಾಣದಾಗ ಅವರಿಗೆ ಗೊತ್ತಾಗ್ತದೆ, ಏನೋ ಆಯ್ತು ನನ್ನ ಕಣ್ಣಿಗೆ, ಟೆಸ್ಟಿಗೆ ಬರುವಾಗ ಗ್ಲುಕೋಮಾದಿಂದಾಗಿ ನಿಮ್ಮ ಕಣ್ಣಿನ ನರ ಕಂಪ್ಲೀಟ್ ಡ್ಯಾಮೇಜ್ ಆಗಿದೆ ಅಂತ ಅವರಿಗೆ ಗೊತ್ತಾಗ್ತದೆ. ಇದು ಈ ಓಪನ್ ಆಂಗಲ್ ಗ್ಲುಕೋಮಾದಲ್ಲಿ ಹೆಚ್ಚಾಗಿ ಸಾಮಾನ್ಯವಾಗಿ ನೋಡುವಂಥ ವಿಷಯ. ಕ್ಲೋಸ್ಡ್ ಆಂಗಲ್ ಗ್ಲುಕೋಮಾದಲ್ಲಿ ಆದರೆ ಕಣ್ಣಿಗೆ ಸಡನ್ ಆಗಿ ನೋವು ಬರೋದು, ತಲೆನೋವು ಬರೋದು, ವಾಂತಿ ಬಂದ ಹಾಗಾಗೋದು, ದೃಷ್ಟಿ ಸಡನ್ ಆಗಿ ಕಮ್ಮಿ ಆಗುವುದು, ಕಣ್ಣು ಕೆಂಪಾಗುವುದು, ಇಂಥ ಲಕ್ಷಣಗಳು, ಹಲವಾರು ಲಕ್ಷಣಗಳು ಇವೆ. ಹಾಗಾಗಿ ಅವರು ಬೇಗನೆ ಬರ್ತಾರೆ. ಆ ಸಂದರ್ಭದಲ್ಲಿ ನಾವು ಇದಕ್ಕೆ ಚಿಕಿತ್ಸೆ ಕೊಟ್ಟರೆ ಮತ್ತೆ ಅವನಿಗೆ ದೃಷ್ಟಿ ಹಿಂದೆ ಬರ್ತದೆ, ಒಳ್ಳೆದೇ ಇರ್ತದೆ. ಬಟ್ ಈ ಓಪನ್ ಆಂಗಲ್ ಗ್ಲುಕೋಮಾದಲ್ಲಿ ಯಾವುದೇ ಲಕ್ಷಣ ಇರುವುದಿಲ್ಲ. ಅಪರೂಪದಲ್ಲಿ ಕೆಲವೊಂದು ಲಕ್ಷಣಗಳು ಇರ್ತವೆ. ಆಗಾಗ ಬರುವಂತ ತಲೆನೋವುಗಳು, ಕೆಲವೊಮ್ಮೆ ಒಂದು ಭಾಗದಲ್ಲಿ ಕಾಣದೇ ಇರುವಂಥದ್ದು, ಕೆಲವೊಂದು ಕಪ್ಪು ಚುಕ್ಕೆಗಳು, ನಮ್ಮ ದೃಷ್ಟಿ ವ್ಯಾಪ್ತಿಯಲ್ಲಿ ಕಪ್ಪು ಚುಕ್ಕೆಗಳು, ಇದೆಲ್ಲ ಲಕ್ಷಣಗಳು ಒಂದು ಸಣ್ಣ ಪರ್ಸೆಂಟೇಜ್ ಅಲ್ಲಿ
ಕೆಲವರಿಗೆ ಗೊತ್ತಾಗ್ತದೆ, ನನಗೆ ಒಂದು ಕೆಳಗಿದ್ದು ಕಾಣುದಿಲ್ಲ ಅಂತ ಕೆಲವರು ಅಂತವರಲ್ಲಿ ಇದೊಂದು ಲಕ್ಷಣ ಇರ್ತದೆ. ಆದ್ರೆ ಹೆಚ್ಚಿನ ಸಂದರ್ಭದಲ್ಲಿ 90% ಸಂದರ್ಭದಲ್ಲಿ ಅವರಿಗೆ ಯಾವುದೇ ಲಕ್ಷಣ ಇರುವುದಿಲ್ಲ. ಲಕ್ಷಣ ಬಂದ್ರೆ ಒಂದು ಡಾಕ್ಟರ್ ಹತ್ರ ಬರುವವರು ತುಂಬಾ ಜನ ಜಾಸ್ತಿ ಇರ್ತಾರೆ. ಇದು ಲಕ್ಷಣವೇ ಬರದಿದ್ರೆ ಯಾವ ರೀತಿಯಾಗಿ ಅವ್ರಿಗೆ ಗೊತ್ತಾಗ್ತದೆ ಸರ್? ಅವರು ಕಣ್ಣಿನ ವೈದ್ಯರ ಹತ್ರ ಬೇರೆ ಏನೋ ತೊಂದರೆಗೆ ಹೋದಾಗ ಅವರ ಕಣ್ಣಲ್ಲಿ ನಾವು ಪರೀಕ್ಷೆ ಮಾಡುವಾಗ ನಮಗೆ ಸಂಶಯ ಆದಾಗ ಕೆಲವೊಂದು ಸ್ಪೆಷಲ್ ಟೆಸ್ಟ್ಗಳನ್ನೆಲ್ಲ ಮಾಡಿ ಅವರಿಗೆ ಉಂಟ ಇಲ್ವಾ ಅಂತ ಗೊತ್ತಾಗ್ತದೆ. ನಮಗೆ ಅವರ ಕಣ್ಣಿನ ನರವನ್ನು ನಾವು ಪರೀಕ್ಷೆ ಮಾಡ್ತೇವೆ, ಎಲ್ರಿಗೂ ಕೂಡ ನಾವು ಕಣ್ಣಿನ ನರದ ಪರೀಕ್ಷೆಯನ್ನು ಮಾಡ್ತೇವೆ. ಆ ನರದ ಪರೀಕ್ಷೆ ಮಾಡುವಾಗ ನಮಗೆ ಏನಾದ್ರೂ ಸಂಶಯ ಬಂತು ಅಥವಾ ಅವರು ಬಂದಾಗ ಎಲ್ರಿಗೂ ಕೂಡ ನಾವು ಕಣ್ಣಿನ ಈ ಪ್ರೆಷರ್ ಒತ್ತಡವನ್ನು ಚೆಕ್ ಮಾಡ್ತೇವೆ. ಕಣ್ಣಿನ ಆಂತರಿಕ ಒತ್ತಡ, BP ಅಲ್ಲ, ದೇಹದ BP ಅಲ್ಲ, ಇದು ಕಣ್ಣಿನ BP ಅಂತ ಹೇಳ್ಬೋದು. ಸೊ ಕಣ್ಣಿನ ಆಂತರಿಕ ಒತ್ತಡವನ್ನು ನಾವು ಚೆಕ್ ಮಾಡುವಾಗ ನಮಗೆ ಈ ಎರಡು ಸಂದರ್ಭದಲ್ಲಿ ನಮಗೆ ಸಂಶಯ ಆಗ್ತದೆ. ಕಣ್ಣಿನ ನರವನ್ನು ನೋಡುವಾಗ ಅಥವಾ ಈ ಕಣ್ಣಿನ ಪ್ರೆಷರ್ ಅನ್ನು ನೋಡುವಾಗ ಆ ಸಂದರ್ಭದಲ್ಲಿ ನಾವು ಬೇರೆ ಟೆಸ್ಟ್ಗಳನ್ನು ಮಾಡಿ ಅವರಿಗೆ ಉಂಟಾ ಇಲ್ವಾ ಅಂತ ನಮಗೆ ಗೊತ್ತಾಗುತ್ತೆ. ಇಲ್ಲದಿದ್ದರೆ ಅವರಿಗೆ ಯಾವ ಲಕ್ಷಣಗಳು ಹೆಚ್ಚಿನವರಲ್ಲಿ ಇರುವುದಿಲ್ಲ. ಓಕೆ ಡಾಕ್ಟರ್, ಇನ್ನೊಂದು ಒಂದು ಕಣ್ಣಲ್ಲಿ ಕಾಣಿಸಿಕೊಳ್ಳುವುದಾ ಎರಡು ಕಣ್ಣಲ್ಲಿ ಕಾಣಿಸಿಕೊಳ್ಳುವಂಥದ್ದು? ಈಗ ಈ ಗ್ಲಾಕೋಮಾ ತೊಂದರೆಯು ಯಾವಾಗಲೂ ಬರುವಾಗ ಎರಡು ಕಣ್ಣಲ್ಲೂ ಬರ್ತದೆ. ಒಟ್ಟಿಗೆ ಬಂದ್ಬಿಡ್ತದೆ ಅಥವಾ ಸ್ವಲ್ಪ ಸಮಯದ ನಂತರ ಇನ್ನೊಂದು ಕಣ್ಣಿಗೆ ಸ್ವಲ್ಪ ಲೇಟ್ ಆಗಿ ಬರ್ಬೋದು. ಯಾಕಂದ್ರೆ ಕಣ್ಣಿನ ಈ ಗ್ಲಾಕೋಮಾ ಕಾಯಿಲೆಗೆ ನಾನು ಆಗ ಹೇಳಿದಾಗೆ ಒಂದು ಕಾರಣ ಇಲ್ಲ, ಹಲವಾರು ಕಾರಣಗಳಿಂದ, ಹಲವಾರು ಈ ರೋಗಗಳಿಂದ, ಜೆನೆಟಿಕ್, ಅದು ಎರಡು ಕಣ್ಣಿಗೂ ಎಫೆಕ್ಟ್ ಆಗ್ತದೆ. ಇನ್ನು ಒಂದು ಬೇರೆ ತರದ್ದು ಗ್ಲಾಕೋಮಾ ಉಂಟು, ಸೆಕೆಂಡರಿ ಗ್ಲಾಕೋಮಾ ಅಂತ. ಅದು ಬೇರೆ ಕಾಯಿಲೆಗಳಿಂದಾಗಿ ಬರುವ ಈ ಗ್ಲಾಕೋಮಾ, ಬೇರೆ ಕಣ್ಣಿನ ಕಾಯಿಲೆಗಳಿಂದಾಗಿಯೇ ಬರುವ ಗ್ಲಾಕೋಮಾ. ಇದಾದ್ರೆ ಒಂದು ಕಣ್ಣಿಗೆ ಬರ್ಬೋದು. ಅದಕ್ಕಾದ್ರೆ ಈ ಕಾರಣದಿಂದಲೇ ಬಂದಿದೆ ಅಂತ ನಮ್ಗೆ ಗೊತ್ತಾಗ್ತದೆ. ಅದು ಬರುವ ಮೊದಲೇ ನಾವು ಹೇಳಿರ್ತೇವೆ, ನಿಮ್ಗೆ ಈ ಒಂದು ಗ್ಲಾಕೋಮಾದ ತೊಂದರೆ ಬರುವ ಈ ಕಣ್ಣಲ್ಲಿ ಬರುವ ಸಾಧ್ಯತೆ ಇದೆ, ನಿಮ್ಗೆ ಬೇರೆ ಈ uveitis ಅಂತ ಇರ್ತದೆ, ಅಂತದೆಲ್ಲ ಇರುವಾಗ ಈ ಕಣ್ಣಲ್ಲಿ ಪ್ರೆಷರ್ ಜಾಸ್ತಿ ಆಗುವ ಸಂದರ್ಭ ಇರ್ತದೆ, 3 ತಿಂಗಳಿಗೊಮ್ಮೆ ಚೆಕ್ಅಪ್ ಮಾಡಿ, 6 ತಿಂಗಳಿಗೊಮ್ಮೆ ಚೆಕ್ಅಪ್ ಮಾಡಿ ಅಂತ ಹೇಳಿರ್ತೇವೆ. ಇದು ಮೊದಲೇ ಗೊತ್ತಾಗ್ತದೆ, ಅದರಿಂದಾಗಿ ದೃಷ್ಟಿ ಹೋಗದಾಗೆ ನೋಡಿಕೊಳ್ಳಬಹುದು. ಪ್ರೈಮರಿ ಗ್ಲಾಕೋಮಾ ಅಥವಾ ಬೇರೆ ಯಾವುದೇ ಗೊತ್ತಿದ್ದ ಕಾರಣಗಳಿಂದಾಗಿ ಬರುವಂತ ಗ್ಲಾಕೋಮಾ, ಯಾವುದೇ ಗೊತ್ತಿದ್ದ ಕಾರಣಗಳಲ್ಲಿ ಅಲ್ಲ, ಬೇರೆ ಕಾಯಿಲೆಗಳಿಂದಾಗಿ ಬೇರೆ ಒಂದು ಸಂದರ್ಭದಲ್ಲಿ ಬರುವ ಗ್ಲಾಕೋಮಾಗೆ ನಾವು ಪ್ರೈಮರಿ ಗ್ಲಾಕೋಮಾ ಅಂತ ಹೇಳ್ತೇವೆ. ಯಾವುದೇ ಒಂದು ಕಾರಣ ಇಲ್ಲ ಅದಕ್ಕೆ, ಅದು ಎರಡು ಕಣ್ಣಿಗೆ ಎಫೆಕ್ಟ್ ಆಗುತ್ತೆ. ಇನ್ನು ಸೆಕೆಂಡರಿ ಗ್ಲಾಕೋಮಾ ಅಂತ ನೀವು ಹೇಳಿದ್ರಿ, ಯಾವೆಲ್ಲ ಕಣ್ಣಿನ ತೊಂದರೆಗಳಿಂದ ಅದು ಬರ್ಬೋದು ಸರ್? ಕಣ್ಣಿನ ಒಳಗಿನ ಎಲರ್ಜಿ, uveitis ಅಂತ ಹೇಳ್ತೇವೆ, ಅದರಿಂದಾಗಿ ಬರ್ಬೋದು. ಕಣ್ಣಿನ ನರಗಳಲ್ಲಿ ಬರುವಂತ ನಿಯೋವ್ಯಾಸ್ಕ್ಯುಲರೈಸೇಷನ್, ನಿಯೋವ್ಯಾಸ್ಕ್ಯುಲರ್ ಗ್ಲಾಕೋಮಾ ಅಂತ ಹೇಳ್ತೇವೆ. ಅಥವಾ ಕಣ್ಣಿನ ಬೇರೆ ಟ್ಯೂಮರ್ಸ್ ಇಂದಾಗಿ ಕೂಡ ಬರ್ಬೋದು. ಸೊ ಇಂತಹ ಸಂದರ್ಭಗಳಲ್ಲಿ ಈ ಸೆಕೆಂಡರಿ ಗ್ಲಾಕೋಮಾ ಬರ್ಬೋದು. ಓಕೆ, ಪ್ರೈಮರಿ ಅನ್ನುವಂಥದ್ದು ಯಾವುದೇ ಇದರಿಂದ ಬರೋದಿಲ್ಲ, ಅದೊಂದು ಸಪರೇಟ್ ಆಗಿ ಬರುವಂಥದ್ದು. ಸೆಕೆಂಡರಿ, ಓಕೆ, ಆ ರೀತಿಯಾಗಿ. ಡಾಕ್ಟರ್, ಇನ್ನು ಇದು ಯಾವ ಏಜ್ ಗ್ರೂಪ್ ಅಲ್ಲಿ ಕಾಣಿಸಿಕೊಳ್ಳುತ್ತೆ ಅಂತ? ಹೆಚ್ಚಾಗಿ ಈ ಗ್ಲಾಕೋಮಾ ತೊಂದರೆ ಸ್ವಲ್ಪ ವಯಸ್ಸಾದ ಮೇಲೇನೆ ಬರುವಂತ ತೊಂದರೆ. ಭಾರಿ ಅಪರೂಪದಲ್ಲಿ 10 ರಿಂದ 15 ಸಾವಿರ ಮಕ್ಕಳಲ್ಲಿ ಒಬ್ಬರಿಗೆ ಬರುವ ಸಾಧ್ಯತೆ ಇರ್ತದೆ. ಹುಟ್ಟುವಾಗಲೇ ಅವರ ಕಣ್ಣಲ್ಲಿ ಇರ್ತದೆ ಕಂಜನೈಟಲ್ ಗ್ಲಾಕೋಮಾ, ಅಥವಾ ಒಂದು 3 ತಿಂಗಳಿನ ಒಳಗೆ ಅದರ ಲಕ್ಷಣಗಳು ಶುರುವಾಗ್ತದೆ. ಇಂಥ ಸಂದರ್ಭದಲ್ಲಿ ಕೂಡ ಸ್ವಲ್ಪ ಲಕ್ಷಣಗಳು ಇರ್ತವೆ. ಕಣ್ಣಿನ ಕರಿಗುಡ್ಡೆ ಸ್ವಲ್ಪ ಬಿಳಿಯಾಗಿರುವುದು, ಕಣ್ಣಿಂದ ಸದಾ ನೀರು ಬರ್ತಾ ಇರುವುದು, ಒಂದು ಮನೆಯ ಹೊರಗೆ ಮಗು ಹೋದ ಕೂಡಲೇ ಕಣ್ಣನ್ನು ಮುಚ್ಚುದು, ಏನಾದರೂ ಜಾಸ್ತಿ ಲೈಟ್ ಇದ್ದ ಕೂಡಲೇ ಕಣ್ಣನ್ನು ಮುಚ್ಚುದು, ಇದು 3 ಲಕ್ಷಣಗಳು ಇದ್ದಾಗ ನಾವು ಈ ಕಣ್ಣಿನ ಹುಟ್ಟಿಂದಲೇ ಬಂದ ಗ್ಲಾಕೋಮಾ ಇರ್ಬೋದು ಅಂತ ಹೇಳ್ತೇವೆ, ಕಂಜನೈಟಲ್ ಗ್ಲಾಕೋಮಾ ಅಂತ ಹೇಳ್ತೇವೆ. ಆ ಸಂದರ್ಭದಲ್ಲಿ ಇಂಥ ಲಕ್ಷಣ ಹುಟ್ಟಿದ ಮಕ್ಕಳಲ್ಲಿ ಅಥವಾ ಒಂದು 3 ತಿಂಗಳಿನ ಒಳಗೆ ಈ ಲಕ್ಷಣಗಳು ಬರುದು. ಕಣ್ಣಿನ ಕರಿಗುಡ್ಡೆ ಒಂದು ತರ ಬಿಳಿಯಾಗಿರುವುದು, ಕಣ್ಣಿಂದ ಸದಾ ನೀರು ಬರ್ತಾ ಇರೋದು, ಅಥವಾ ಲೈಟ್ಗೆ, ಉದಾಹರಣೆಗೆ ರೂಮಿನ ಲೈಟ್ ಕೂಡ ಬ್ರೈಟ್ ಇದ್ರೆ ಮಗು 2 ಕಣ್ಣನ್ನು ಗಟ್ಟಿ ಮುಚ್ಚಿ ಕೂತ್ಕೊಳ್ಳೋದು, ಅಂತ ಲಕ್ಷಣಗಳು ಈ ಹುಟ್ಟಿದ ಮಕ್ಕಳಲ್ಲಿ ಇರ್ಬೋದು. ಇನ್ನೂ ಅಪರೂಪವಾಗಿ ಡೆವಲಪ್ಮೆಂಟಲ್ ಗ್ಲಾಕೋಮಾ ಮಕ್ಕಳಲ್ಲಿ ಸ್ವಲ್ಪ ಒಂದು 10 ವರ್ಷದೊಳಗೆ ಅಥವಾ 15 ವರ್ಷದೊಳಗೆ ಭಾರಿ ಅಪರೂಪವಾಗಿ ಬರ್ತದೆ. ಆದರೆ ಸಾಮಾನ್ಯವಾಗಿ ನಾವು ನೋಡೋದಾದ್ರೆ ಒಂದು 40-45 ವಯಸ್ಸಿನ ನಂತರದವರಿಗೇನೆ ಬರುವಂತ ತೊಂದರೆ ಗ್ಲಾಕೋಮಾ ಅನ್ನುವಂಥದ್ದು. ಇನ್ನು ಪ್ರೆಗ್ನೆನ್ಸಿ ಟೈಮಲ್ಲಿ ವೂಂಬಲ್ಲಿರುವಂತಹ ಫಿಟಸ್ಗೆ ಬರುವಂತಹ ಚಾನ್ಸಸ್ ಇರುತ್ತಾ ಸರ್? ಹೌದು, ಇರ್ತದೆ. ಅದಕ್ಕೆ ಹುಟ್ಟುವಾಗಲೇ ಇರ್ತದೆ, ಆಗ ಹುಟ್ಟುವಾಗ ಗೊತ್ತಾಗ್ತದೆ. ಸೊ ಕಂಜನೈಟಲ್ ಗ್ಲಾಕೋಮಾ ಅಂತ ಹೇಳ್ತೇವೆ. ಓಕೆ, ಅದು ತಾಯಿಯ ದೇಹದಲ್ಲಿ ಆಗುವಂತಹ ವ್ಯತ್ಯಾಸದಿಂದ ಬರುತ್ತಾ ಅಥವಾ ಯಾವ ರೀತಿ? ತಾಯಿಯಲ್ಲಿ ಏನಾದರೂ ಕೆಲವೊಂದು ಇನ್ಫೆಕ್ಷನ್ಸ್ ಇದ್ದಾಗ, ಕಂಜನೈಟಲ್ ರುಬೆಲ್ಲಾ ಸಿಂಡ್ರೋಮ್ ಫಾರ್ ಎಕ್ಸಾಂಪಲ್, ಅಂತ ಸಂದರ್ಭದಲ್ಲಿ ಮಕ್ಕಳಲ್ಲಿ ಈ ಕಂಜನೈಟಲ್ ಗ್ಲಾಕೋಮಾ ಬರುವ ಸಾಧ್ಯತೆ ಇರ್ತದೆ. ಕೆಲವೊಮ್ಮೆ ತಾಯಿಗೆ ಏನು ತೊಂದರೆ ಇಲ್ಲದಿದ್ದರೂ ಖಂಡಿತವಾಗಿ ಬರುವ ಸಾಧ್ಯತೆ ಇರ್ತದೆ. ಅದಕ್ಕೆ ತುಂಬಾ ರೇರು, 10,000 ದಿಂದ 15,000 ಹುಟ್ಟಿದ ಮಕ್ಕಳಲ್ಲೇ ಒಬ್ಬರಿಗೆ
ಬರುವಂತ ತೊಂದರೆ. ಡಾಕ್ಟರ್, ಇದನ್ನ ಯಾವ ರೀತಿಯಾಗಿ ಗುಣಪಡಿಸಬಹುದು ಗ್ಲೋಕೋಮಾ ಅನ್ನುವಂಥ ಕಾಯಿಲೆಯನ್ನ? ಈಗ ಮಕ್ಕಳಲ್ಲಿ ನಾನೀಗ ಹೇಳಿದ ಕಂಜನಿಟಲ್ ಗ್ಲೋಕೋಮಾಕ್ಕೆ ಬರೇ ಒಂದೇ ಶಸ್ತ್ರಚಿಕಿತ್ಸೆ ಮಾತ್ರ. ಶಸ್ತ್ರಚಿಕಿತ್ಸೆ ಮಾಡಿದಾಗ ಅವರ ಕಣ್ಣಿನ ಈ ಗ್ಲೋಕೋಮಾ ಕಾಯಿಲೆಯಿಂದಾಗಿ ಪ್ರೆಷರ್ ಜಾಸ್ತಿ ಆಗಿರ್ತದೆ, ಅದು ಕಮ್ಮಿ ಮಾಡ್ತೇವೆ. ಮತ್ತೆ ಮಕ್ಕಳಲ್ಲಿ ಬೇಗನೆ ಗೊತ್ತಾಗುವ ಕಾರಣ, ಈ ಲಕ್ಷಣಗಳಿರುವಾಗ ಬೇಗನೆ ಗೊತ್ತಾಗುವ ಕಾರಣ, ಅವರ ಕಣ್ಣಿನ ನರಕ್ಕೆ ಏನು ಪೆಟ್ಟಾಗುವ ಮೊದಲೇ ನಾವು ಶಸ್ತ್ರಚಿಕಿತ್ಸೆ ಮಾಡಿದಾಗ ಅವರಿಗೆ ಒಳ್ಳೆ ದೃಷ್ಟಿ ಜೀವನ ಪೂರ್ತಿ ಇರ್ತದೆ. ಬಟ್ ಜೀವನ ಪೂರ್ತಿ ಅವರು ಆಗಾಗ ಚೆಕಪ್ಗೆ ಬರ್ತಾ ಇರಬೇಕಾಗ್ತದೆ. ಕಣ್ಣಿನ ನರ ಹೇಗೆ ಉಂಟು, ಈ ಪ್ರೆಷರ್ ಹೇಗೆ ಉಂಟು ಅಂತ ನೋಡಲಿಕ್ಕೆ, ಶಸ್ತ್ರಚಿಕಿತ್ಸೆ ಮಾಡಿದ್ದು ಎಷ್ಟು ವರ್ಷ ಬರ್ತಾ ಉಂಟು, ಒಳ್ಳೆ ಬರ್ತಾ ಉಂಟು ಅಂತ ನೋಡಲಿಕ್ಕೆ ಅವರಿಗೆ ಜೀವನ ಪೂರ್ತಿ ಫಾಲೋ ಅಪ್, ವರ್ಷಕ್ಕೊಮ್ಮೆ ಅಥವಾ 6 ತಿಂಗಳಿಗೊಮ್ಮೆ ಫಾಲೋ ಅಪ್ ಖಂಡಿತವಾಗಿ ಬೇಕಾಗ್ತದೆ. ವಯಸ್ಸಾದ ಮೇಲೆ ಬರುವಂಥ ಗ್ಲೋಕೋಮಾ ಕಾಯಿಲೆಗೆ ಐ ಡ್ರಾಪ್ಸಿನ ಮೂಲಕ, ಬರೇ ಕಣ್ಣಿಗೆ ಮದ್ದು, ಐ ಡ್ರಾಪ್ಸಿನ ಮೂಲಕ ಅವರ ಕಣ್ಣಿನ ಪ್ರೆಷರ್ ಅನ್ನು ಕಡಿಮೆ ಮಾಡಬಹುದು. ಇದು ಗುಣಪಡಿಸುವುದಲ್ಲ, ಮುಂದೆ ಜಾಸ್ತಿ ಹಾನಿ ಆಗದ ಹಾಗೆ. ನೀವು ಮೊದಲೇ ಕೇಳಿದಾಗ ಇದು ಯಾಕೆ ಸೀರಿಯಸ್ ಅಂತ ಕರೀತಾರೆ ಅಂತ ಹೇಳಿದಾಗ ಹೇಳಿದೆ, ಇದನ್ನು ಗುಣಪಡಿಸ್ಲಿಕ್ಕೆ ಆಗುದಿಲ್ಲ. ಒಮ್ಮೆ ಪೆಟ್ಟಾಗಿ ಕಣ್ಣಿನ ನರಕ್ಕೆ ಎಫೆಕ್ಟ್ ಆದ ಮೇಲೆ ಅಷ್ಟು ಪರ್ಸೆಂಟೇಜ್ ಏನಾದರೂ ಡ್ಯಾಮೇಜ್ ಇದೆ ಅದು ಹೋದ ಹಾಗೆ, ಅದನ್ನು ಹಿಂದೆ ತಿರುಗಿಸ್ಲಿಕ್ಕೆ ಆಗುದಿಲ್ಲ. ಬಟ್ ಇನ್ನೂ ಜಾಸ್ತಿ ಆಗದ ಹಾಗೆ ನೋಡ್ಕೊಳ್ಳೋದು, ಕಣ್ಣಿನ ಪ್ರೆಷರ್ ಅನ್ನು ಕಡಿಮೆ ಮಾಡಿದ್ರೆ ಈ ಕಣ್ಣಿನ ನರಕ್ಕೆ ಆಗ ಪೆಟ್ಟು ಬೀಳುವುದಿಲ್ಲ. ಸೊ ಐ ಡ್ರಾಪ್ಸಿನ ಮೂಲಕ ನಾವು ಇದನ್ನು ಟ್ರೀಟ್ಮೆಂಟ್ ಮಾಡೋದು. ಮೊದಲು ಒಂದು 15 ವರ್ಷ ಮೊದಲು ಏನಂದ್ರೆ ಈ ಗ್ಲೋಕೋಮಾ ಕಾಯಿಲೆಗೆ ಬರೀ 1 ಡ್ರಾಪ್ಸ್ 2 ಡ್ರಾಪ್ಸ್ ಸಿಗ್ತಿತ್ತು, ದಿನಕ್ಕೆ 4 ಸಲ ಎಲ್ಲ ಹಾಕಬೇಕಿತ್ತು. ಈಗ ಹಲವಾರು ಬೇರೆ ಬೇರೆ ಟೈಪ್ ಆಫ್ ಡ್ರಾಪ್ಸ್ ಸಿಗ್ತಾ ಉಂಟು. ಬರೀ ದಿನಕ್ಕೆ ಒಮ್ಮೆ, ರಾತ್ರಿಯಲ್ಲಿ ಒಮ್ಮೆ ಸಿಂಗಲ್ ಡ್ರಾಪ್ ಅನ್ನು ಒಂದೊಂದು ಕಣ್ಣಿಗೆ ಹಾಕಿದ್ರೆ ಕಣ್ಣಿನ ಪ್ರೆಷರ್ ಅನ್ನು ಕಂಟ್ರೋಲ್ ಮಾಡಬಹುದು. ಒಳ್ಳೆ ರೀತಿಯಲ್ಲಿ ಅವರಿಗೆ ಜೀವನ ಮಾಡಿಸ್ಬೋದು. ಸ್ವಲ್ಪ ಜಾಸ್ತಿ ಇದ್ರೆ ಈ ಕಾಯಿಲೆ ಅವರಿಗೆ 2-3 ಥರದ್ದು ಡ್ರಾಪ್ಸ್ ಬೇಕಾಗ್ತದೆ. ಆಗ ದಿನಕ್ಕೊಂದು 4 ಸಲ ಹಾಕಬೇಕಾಗ್ತದೆ. 1 ಡ್ರಾಪ್ ಬೆಳಿಗ್ಗೆ, ಇನ್ನೊಂದು ಡ್ರಾಪ್ ಬೆಳಿಗ್ಗೆ, ರಾತ್ರಿ, ಆ ಥರ ನಾವು ಡಿವೈಡ್ ಮಾಡಿ ಕೊಟ್ಟು ಅದರಲ್ಲಿ ಅವರ ಕಣ್ಣಿನ ಪ್ರೆಷರ್ ಕಡಿಮೆ ಆಗ್ತದೆ. ಇನ್ನು ಅವರ ಕಾಯಿಲೆ ಜಾಸ್ತಿ ಇದ್ದ ಸಂದರ್ಭದಲ್ಲಿ ಈ ಐ ಡ್ರಾಪ್ಸಿನ ಮೂಲಕ ಇದನ್ನು ಕಣ್ಣಿನ ಪ್ರೆಷರ್ ಅನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಆಗ ಅವರಿಗೆ ಗ್ಲೋಕೋಮಾಕ್ಕೆ ಬೇಕಾದ ಒಂದು ಆಪರೇಷನ್, ಸರ್ಜರಿ, ಶಸ್ತ್ರಚಿಕಿತ್ಸೆ ಬೇಕಾಗ್ತದೆ. ಟ್ರೆಬೆಕ್ಯುಲೆಕ್ಟಮಿ ಅಂತ ಹೇಳ್ತಾರೆ. ಈ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಅವರ ಈ ಕಣ್ಣಿನ ಪ್ರೆಷರ್ ಜಾಸ್ತಿ ಇದ್ದನ್ನು ನಮಗೆ ಗುಣಪಡಿಸಬಹುದು. ಒಂದು ವೇಳೆ ಡ್ರಾಪ್ಸ್ ಅಲ್ಲಿ ಕಂಟ್ರೋಲ್ ಆಗದೆ ಇದ್ದಲ್ಲಿ ನಾವು ಈ ತರ ಮಾಡ್ತೇವೆ. ಈ ಟ್ರೆಬೆಕ್ಯುಲೆಕ್ಟಮಿ ಅಂತ ಶಸ್ತ್ರಚಿಕಿತ್ಸೆ ಮಾಡಿ ಇದನ್ನು ನಾವು ಗುಣಪಡಿಸ್ತೇವೆ. ಓಕೆ, ಐ ಡ್ರಾಪ್ಸ್ ಮುಖ್ಯವಾಗಿ ನಾವಿದ್ರಲ್ಲಿ ನೀವು ಬಳಸ್ತೀರಿ. ಸರ್ಜರಿ ಅನ್ನುವಂಥದ್ದು ಲಾಸ್ಟ್ಗೆ ಇನ್ ಕೇಸ್ ಸಿವಿಯರ್ ಕಂಡೀಷನ್ ಮಾತಾಡಿದ ಓಪನ್ ಆಂಗಲ್ ಗ್ಲೋಕೋಮಾ. ಆಗ ಮಾತಾಡುವಾಗ ಇನ್ನೊಂದು ಆಂಗಲ್ ಕ್ಲೋಸರ್ ಗ್ಲೋಕೋಮಾ ಅಂತ ಹೇಳಿ ಹಲವಾರು ಲಕ್ಷಣಗಳು ಇರ್ಬೋದು. ಅದರಲ್ಲಿ ಸಡನ್ ಆಗಿ ದೃಷ್ಟಿ ಕಮ್ಮಿ ಆಗುವುದು, ಕಣ್ಣು ಕೆಂಪಾಗುವುದು, ಕಣ್ಣಲ್ಲಿ ನೋವು, ತಲೆನೋವಿಂದಾಗಿ ವಾಂತಿ ಬರುವುದು, ಇದೆಲ್ಲ ಅದರ ಲಕ್ಷಣ. ಈ ಸಂದರ್ಭದಲ್ಲಿ ನಾವು ಫಸ್ಟಿಗೆ ಅವರ ಕಣ್ಣಿನ ಪ್ರೆಷರ್ ಅನ್ನು ಕಡಿಮೆ ಮಾಡ್ತೇವೆ. ಇಂಜೆಕ್ಷನ್ ಅನ್ನು ಕೊಟ್ಟು, ಕೈಗೆ ಇಂಜೆಕ್ಷನ್ ಅನ್ನು ಕೊಟ್ಟು ಕಣ್ಣಿನ ಪ್ರೆಷರ್ ಅನ್ನು ಕಡಿಮೆ ಮಾಡಿದ ಮೇಲೆ ಅವರಿಗೆ ಸ್ವಲ್ಪ ಆರಾಮ ಆದ ಮೇಲೆ ಕಣ್ಣಿಗೆ ಲೇಸರ್ ಚಿಕಿತ್ಸೆಯನ್ನು ಮಾಡ್ತೇವೆ. ಐರಿಡಾಟಮಿ ಅಂತ ಹೇಳ್ತೇವೆ ಈ ಲೇಸರ್ಗೆ. ಈ ಲೇಸರ್ ಐರಿಡಾಟಮಿ ಮಾಡಿದ ಮೇಲೆ ಇದು ಅಲ್ಲಿಗೆ ಗುಣ ಆಗಿ ಹೋಗ್ತದೆ. ಲೇಸರ್ ಟ್ರೀಟ್ಮೆಂಟ್ ಅಲ್ಲಿ ಇದನ್ನು ಗುಣಪಡಿಸಬಹುದು. ಬರೇ ಒಂದು ಲೇಸರ್ ಟ್ರೀಟ್ಮೆಂಟಿನ ಮೂಲಕ ಅವರಿಗೆ ಅವರ ಕಾಯಿಲೆಯನ್ನು ಗುಣಪಡಿಸಬಹುದು. ಮತ್ತೆ ಅವರಿಗೆ ಈ ಗ್ಲೋಕೋಮಾ ತೊಂದರೆ ಬಾರದೇ ಇರ್ತದೆ. ಓಕೆ ಡಾಕ್ಟರ್, ಇನ್ನು ಕೇಳೋದಾದ್ರೆ ಯಾವೆಲ್ಲ ಟೆಸ್ಟ್ಗಳು ಇದಕ್ಕೆ ಲಭ್ಯವಿದೆ, ಸ್ಪೆಷಲ್ ಟೆಸ್ಟ್ಗಳು ಅಂತ? ಈಗ ಬೇಸಿಕ್ ಟೆಸ್ಟ್ 2 ಅತಿ ಮುಖ್ಯ. ಒಂದು ಕಣ್ಣಿನ ಈ ನರದು ಪರೀಕ್ಷೆ ಕಣ್ಣಿನ ವೈದ್ಯರು ಮಾಡುವಂಥದ್ದು, ಎಲ್ರಿಗೂ ಕೂಡ ಎಲ್ಲ ಕಣ್ಣಿನ ವೈದ್ಯರು ಮಾಡ್ತಾರೆ. ಇನ್ನೊಂದು ಕಣ್ಣಿನ ಪ್ರೆಷರ್ ಅನ್ನು, ಕಣ್ಣಲ್ಲಿ ಪ್ರೆಷರ್ ಇರ್ತದೆ ಅದನ್ನು ಚೆಕ್ ಮಾಡುವಂಥದ್ದು. ಎಲ್ಲ ಕಣ್ಣಿನ ವೈದ್ಯರು ಕೂಡ ಎಲ್ಲರಿಗೆ 30 ವರ್ಷದ ನಂತರ ಮಾಡಿಯೇ ಮಾಡ್ತಾರೆ. ಸೊ ಎಲ್ರಿಗೂ ಕೂಡ ವಯಸ್ಸಾದ ಮೇಲೆ 30-35 ಆದ ಮೇಲೆ ಕಣ್ಣಿನ ಪರೀಕ್ಷೆಯನ್ನು ಎಲ್ಲರೂ ಒಂದು 40ರ ನಂತರ ಬೇಕಾಗ್ತದೆ. ಎಲ್ರಿಗೂ ಸಮೀಪ ದೃಷ್ಟಿ ದೋಷ ಬರ್ತದೆ, ಎಲ್ಲರೂ ಕನ್ನಡಕ ಹಾಕಬೇಕಾಗ್ತದೆ. 40ರ ಮೇಲೆ ಎಲ್ರಿಗೂ ಸಮೀಪ ದೃಷ್ಟಿ ದೋಷ ಬರ್ತದೆ. ಅಂಥ ಸಂದರ್ಭದಲ್ಲಿ ಬರೀ ಕನ್ನಡಕವನ್ನು ಮಾಡಿಸಿದ್ರೆ ಇಂಥ ಕಾಯಿಲೆಗಳು ಏನಾದರೂ ಇದ್ದರೆ ಅವರಿಗೆ ಗೊತ್ತಾಗೋದಿಲ್ಲ. ಕಣ್ಣಿನ ಪರೀಕ್ಷೆಯನ್ನು ಮಾಡಿದಾಗ, ಕಣ್ಣಿನ ಪ್ರೆಷರ್, ಒತ್ತಡವನ್ನು ಚೆಕ್ ಮಾಡಿದಾಗ, ಕಣ್ಣಿನ ನರವನ್ನು ಚೆಕ್ ಮಾಡಿದಾಗ ಕಣ್ಣಿನ ವೈದ್ಯರಿಗೆ ಸಂಶಯ ಉಂಟಾಗಬಹುದು. ಆಗ ಕಣ್ಣಿನ ವೈದ್ಯರು ಬೇರೆ ಕೆಲವು ಸ್ಪೆಷಲ್ ಟೆಸ್ಟ್ಗಳನ್ನು ಕೇಳಬಹುದು. ಸೊ ಅಂಥ ಸಂದರ್ಭದಲ್ಲಿ ಯಾವ ಟೆಸ್ಟ್ಗಳನ್ನು ಮಾಡಬಹುದು? ಒಂದು, ಕಣ್ಣಿಗೆ
ಗೋನಿಯೋಸ್ಕೋಪಿ ಅಂದರೆ ಯಾವ ಥರದ್ದು ಈ ಗ್ಲೋಕೋಮಾ ಇದೆ, ಇದು ಖಂಡಿತವಾಗಿ ಮುಖ್ಯ. ಗ್ಲೋಕೋಮಾ ಸಂಶಯ ಬಂದಾಗ ಎಲ್ರಿಗೂ ಈ ಗೋನಿಯೋಸ್ಕೋಪಿ ಮಾಡಲೇಬೇಕು. ಒಂದು 10 ನಿಮಿಷ ತಗೊಳ್ತದೆ ಈ ಟೆಸ್ಟಿಗೆ ಅಷ್ಟೇ. ಇನ್ನೊಂದು ಕಣ್ಣಿನ ನರದ್ದು RNFL ಸ್ಕ್ಯಾನ್ ಅಂತ ಹೇಳ್ತೇನೆ, ರೆಟಿನಲ್ ನರ್ವ್ ಫೈಬರ್ ಲೇಯರ್ ಸ್ಕ್ಯಾನ್. ಅದು ಒಂದು ಕಣ್ಣಿನ ಕರಿಗುಡ್ಡೆದ್ದು ಒಂದು ಸ್ಕ್ಯಾನ್, ಪ್ಯಾಕಿಮೆಟ್ರಿ ಅಂತ ಹೇಳ್ತೇವೆ. ಅದಲ್ಲದೆ ದೃಷ್ಟಿ ವ್ಯಾಪ್ತಿಯ ಪರೀಕ್ಷೆ, ವಿಜುವಲ್ ಫೀಲ್ಡ್ ಅನಾಲಿಸಿಸ್. ಇದು ಯಾಕೆ ಮಾಡ್ತೇವೆ? ಈ ಗ್ಲೋಕೋಮಾ ಕಾಯಿಲೆಯಲ್ಲಿ ಯಾವುದೇ ಲಕ್ಷಣ ಇಲ್ಲ ಅಂತ ಹೇಳ್ತೇವೆ, ಬಟ್ ಒಂದು ಇದೆ, ನಾನು ಅದು ಹೇಳಿದರೆ ಕೆಲವರಿಗೆ ಅರ್ಧ ಕಾಣದೇ ಇರುವಂಥದ್ದು ಅಂತ ಹೇಳ್ತಾರೆ. ಕೆಲವೊಂದು ಕಪ್ಪು ದೃಷ್ಟಿ ವ್ಯಾಪ್ತಿಯಲ್ಲಿ ಕೆಲವೊಂದು ಕಪ್ಪು ಕಪ್ಪು ಕಾಣುತ್ತೆ. ಇದು ಅವರಿಗೆ ಈ ದೃಷ್ಟಿ ವ್ಯಾಪ್ತಿ ಎಫೆಕ್ಟ್ ಆಗೋದು. ಉದಾಹರಣೆಗೆ ನಾವು ಸೀದಾ ನೋಡಬೇಕಿದ್ರೆ ನಮಗೆ ಸಾಧಾರಣ ಒಂದು 160-170 ಡಿಗ್ರಿ ಅಷ್ಟು ಕಾಣ್ತದೆ. 2 ಕಣ್ಣು ಓಪನ್ ಇರ್ತದೆ. 2 ಕಣ್ಣು ಓಪನ್ ಯಾವಾಗಲೂ ನಾವು ಇಡ್ತೇವೆ. ಒಂದು ಕಣ್ಣನ್ನು ಮುಚ್ಚಿದಾಗ ನಮ್ಗೆ ಗೊತ್ತಾಗ್ತದೆ ಅದು ಸ್ವಲ್ಪ ದೃಷ್ಟಿ ವ್ಯಾಪ್ತಿ ಸ್ವಲ್ಪ ಇಷ್ಟು. ಒಂದು ಕಣ್ಣಲ್ಲಿ ಈಗ ಉದಾಹರಣೆಗೆ ನಾನು ಬಲ ಕಣ್ಣು ನನಗೆ ಇಷ್ಟೇ ಕಾಣೋದು, ಇದರ ಈಚೆ ನೋಡಬೇಕಿದ್ರೆ ಎಡ ಕಣ್ಣು ಬೇಕು. 2 ಕಣ್ಣು ಓಪನ್ ಇರುವಾಗ ಇದು ಗೊತ್ತಾಗೋದಿಲ್ಲ. ಈ ಗ್ಲೋಕೋಮಾ ಕಾಯಿಲೆಯಲ್ಲಿ ಕಣ್ಣಿನ ನರಕ್ಕೆ ಡ್ಯಾಮೇಜ್ ಬಿಡುವಾಗ, ಕ್ಷೀಣತೆ ಉಂಟಾಗುವಾಗ ಈ ದೃಷ್ಟಿ ವ್ಯಾಪ್ತಿಯಲ್ಲಿ ಕೆಲವೊಂದು ಚೇಂಜಸ್ ಬರ್ತದೆ. ಈ ದೃಷ್ಟಿ ವ್ಯಾಪ್ತಿಯ ಟೆಸ್ಟಲ್ಲಿ ನಮಗೆ ಈ ಗ್ಲೋಕೋಮಾ ಇದೆಯಾ ಇಲ್ವಾ ಅಂತ ನಾವು ತೀರ್ಮಾನ ಮಾಡ್ತೇವೆ. ಅದರಲ್ಲಿ ಅವನಿಗೆ ಎಷ್ಟು ಕಾಣ್ತಾ ಉಂಟು, ಎಷ್ಟು ಡಿಗ್ರಿ ಕಾಣ್ತಾ ಉಂಟು, ಅದಲ್ಲದೆ ಈ ಕಣ್ಣಿನ ನಡುವಿನ ಭಾಗದಲ್ಲಿ ಎಷ್ಟು ಸೆನ್ಸಿಟಿವಿಟಿ ಉಂಟಂತ ಗೊತ್ತಾಗ್ತದೆ. ಇದು ತುಂಬಾ ಮುಖ್ಯ. ಕಂಪ್ಲೀಟ್ ಹೋದಾಗ ಮಾತ್ರ, 0 ಸೆನ್ಸಿಟಿವಿಟಿ ಇದ್ದಾಗ ಮಾತ್ರ ಅವು ಒಂದು ಜಾಗದಲ್ಲಿ ಕಾಣೋದಿಲ್ಲ ಅಂತ ಗೊತ್ತಾಗ್ತದೆ. ಅಷ್ಟರವರೆಗೆ ನಾವು ವೇಟ್ ಮಾಡಬಾರ್ದು. ಸ್ವಲ್ಪ ಅದು ಕಡಿಮೆ ಆದರೂ ಈ ಗ್ಲೋಕೋಮಾ ಕಾಯಿಲೆಯ ಲಕ್ಷಣ. ಅದಕ್ಕೆ ಈ ದೃಷ್ಟಿ ವ್ಯಾಪ್ತಿಯ ಪರೀಕ್ಷೆ, ದೃಷ್ಟಿ ವ್ಯಾಪ್ತಿಯ ಸೆನ್ಸಿಟಿವಿಟಿಯ ಪರೀಕ್ಷೆಗೆ ನಾವು ಈ ಟೆಸ್ಟನ್ನು ಮಾಡಬೇಕು. ಕಂಪ್ಯೂಟರೈಸ್ ಟೆಸ್ಟ್ ಒಂದು 15 ನಿಮಿಷ ತಗೊಳ್ತದೆ ಒಂದೊಂದು ಕಣ್ಣಿಗೆ, ಬಟ್ ತುಂಬ ಇನ್ಫಾರ್ಮೇಷನ್ ನಮಗೆ ಕಣ್ಣಿನ ವೈದ್ಯರಿಗೆ ಕೊಡ್ತದೆ. ಅವನಿಗೆ ಎಷ್ಟು ಡ್ಯಾಮೇಜ್ ಉಂಟು, ಇದೆಯಾ ಇಲ್ವಾ, ಈ ಕಾಯಿಲೆ ಇದೆಯಾ ಇಲ್ವಾ, ಕಾಯಿಲೆ ಇದ್ದಲ್ಲಿ ಎಷ್ಟು ಡ್ಯಾಮೇಜ್ ಉಂಟು. ಇದನ್ನು ನಾವು 4 ತಿಂಗಳಿಗೊಮ್ಮೆ ಮಾಡ್ತಾ ಇರ್ತೇವೆ. ಯಾಕೆ ಮಾಡೋದು? ಆಗಾಗ ಮಾಡೋದು. ಏನಾದರೂ ಈ ಕಾಯಿಲೆ ಮುಂದೆ ಹೋಗ್ತಾ ಉಂಟಾ ಅಂತ ಗೊತ್ತಾಗ್ತದೆ. ಇದು ಕಾಯಿಲೆ ಮುಂದೆ ಹೋಗ್ತಾ ಉಂಟಂತ ಹೇಳಿದರೆ ಅವನದ್ದು ಟ್ರೀಟ್ಮೆಂಟ್ ಸರಿಯಾಗಿ ಆಗ್ತಾ ಇಲ್ಲ. ಒಂದು ಅವ್ರ ಮನೆಯಲ್ಲಿ ಡ್ರಾಪ್ಸ್ ಕರೆಕ್ಟಾಗಿ ಆಗ್ತಾ ಇಲ್ಲ, ಅಥವಾ ಅವರಿಗೆ ಈ ನಾವು ಕೊಟ್ಟ ಟ್ರೀಟ್ಮೆಂಟ್ ಅವರ ಕಣ್ಣಿಗೆ ಹೋಗ್ತಾ ಇಲ್ಲ, ಅದನ್ನು ನಾವು ಚೇಂಜ್ ಮಾಡಬೇಕು ಅಥವಾ ಶಸ್ತ್ರಚಿಕಿತ್ಸೆ ಮಾಡಬೇಕು. ಸೊ ಈ ದೃಷ್ಟಿವ್ಯಾಪ್ತಿಯ ಪರೀಕ್ಷೆಯನ್ನು 4 ತಿಂಗಳಿಗೊಮ್ಮೆ ನಾವು ರೆಗ್ಯುಲರ್ಲಿ ಮಾಡಿದಾಗ ಮಾತ್ರ ನಮಗೆ ಇವನ ಕಾಯಿಲೆ ಒಳ್ಳೆ ಕಂಟ್ರೋಲಲ್ಲಿ ಇದೆ, ಇದನ್ನು ಗುಣಪಡಿಸ್ಲಿಕ್ಕೆ ಆಗೋದಿಲ್ಲ ಹೇಳಿದ್ರೆ. ಅಂದರೆ ಕಂಟ್ರೋಲ್ ಮಾಡ್ಬೋದು, ಮುಂದೆ ಹೋಗದ ಹಾಗೆ ನೋಡ್ಕೊಳ್ಬೋದು. ಪ್ರೋಗ್ರೆಷನ್ ಅಂತ ಹೇಳ್ತಾರೆ. ಪ್ರೋಗ್ರೆಷನನ್ನು ನಿಲ್ಲಿಸ್ಬೋದು. ಪ್ರೋಗ್ರೆಷನ್ ನಿಜವಾಗಿ ನಿಂತು ಹೋಗಿದೆಯಾ ಅಥವಾ ಮೆಲಾನೆ ಇನ್ನೂ ಆಗ್ತಾ ಉಂಟಾ ಅಂತ ನಮಗೆ ಗೊತ್ತಾಗ್ತದೆ. ಸೊ ಇಂಥ ಟೆಸ್ಟ್ಗಳನ್ನು ಮಾಡಿದಾಗ ಒಂದು ಗೋನಿಯೋಸ್ಕೋಪಿ ಖಂಡಿತವಾಗಿ ಎಲ್ರಿಗೂ ಮಾಡಲೇಬೇಕು. ಅದಲ್ಲದೆ ದೃಷ್ಟಿ ವ್ಯಾಪ್ತಿಯ ಪರೀಕ್ಷೆ, ಕಣ್ಣಿನ ಪ್ರೆಷರಿದು ಪರೀಕ್ಷೆ ಹಾಗೂ ಕಣ್ಣಿನ ನರದ್ದು ಸ್ಕ್ಯಾನಿಂಗ್, ರೆಟಿನಲ್ ನರ್ವ್ ಫೈಬರ್ ಲೇಯರ್ ಅನಾಲಿಸಿಸ್ ಅಂತ ಹೇಳ್ತೇವೆ. ಇಂಥ ಎಲ್ಲ ಟೆಸ್ಟ್ಗಳನ್ನು ಮಾಡಿದಾಗ ಈ ಎಲ್ಲ ರಿಪೋರ್ಟ್ಗಳನ್ನು ನೋಡಿದ ಮೇಲೆ ಈ ವ್ಯಕ್ತಿಗೆ ಎಷ್ಟು ಎಫೆಕ್ಟ್ ಆಗಿದೆ, ಯಾವ ಥರದಲ್ಲಿ ಉತ್ತಮವಾಗಿ ಟ್ರೀಟ್ಮೆಂಟ್ ಕೊಡ್ಬೋದು, ಮುಂದೆ ಏನಾದರೂ ಹಾನಿಯಾಗದ ಹಾಗೆ ಯಾವ ಥರದಲ್ಲಿ ಉತ್ತಮವಾಗಿ ಟ್ರೀಟ್ಮೆಂಟ್ ಕೊಡ್ಬೋದು ಅಂತ ನಾವು ಡಿಸೈಡ್ ಮಾಡಿ ಮತ್ತೆ ಅವನಿಗೆ ನಾವು ಅವನ ಟ್ರೀಟ್ಮೆಂಟ್ ಇದೆ ಅವ್ರ ಹತ್ರ ಡಿಸ್ಕಸ್ ಮಾಡ್ತೇವೆ. 1 ಡ್ರಾಪ್ಸ್ ಸಾಕಾಗ್ತದ ಅಥವಾ 2-3 ಬೇಕಾ ಅಥವಾ ಶಸ್ತ್ರಚಿಕಿತ್ಸೆ ಬೇಗ ಮಾಡಬೇಕಾಗ್ತದ ಅಂತ. ಓಕೆ ಡಾಕ್ಟರ್, ಇನ್ನು ಕೇಳೋದಾದರೆ ಗ್ಲೋಕೋಮಾ ಅನ್ನುವಂಥದ್ದು ಕಣ್ಣಿನ ಪ್ರೆಷರ್ ಜಾಸ್ತಿಯಾಗಿ ಬರುವಂಥ ಕಾಯಿಲೆ ಅಂತ ಹೇಳಿದ್ರಿ. ಕಣ್ಣಿನ ಪ್ರೆಷರ್ ಯಾವ ಕಾರಣದಿಂದ ಅದು ಜಾಸ್ತಿ ಆಗುತ್ತೆ ಅಂತ? ಈಗ ಈ ಗ್ಲೋಕೋಮಾ ಕಾಯಿಲೆಯನ್ನು ನಾವು ಗುಣಪಡಿಸುವುದು ಬರೀ ಒಂದು ರೀತಿಯಲ್ಲಿ ಕಣ್ಣಿನ ಪ್ರೆಷರನ್ನು ಕಡಿಮೆ ಮಾಡಿ, ಬಟ್ ಇದಕ್ಕೆ ಪ್ರೆಷರೇ ಕಾರಣ ಅಲ್ಲ, ಹಲವಾರು ಕಾರಣಗಳಿವೆ. ಅದರಲ್ಲಿ ಒಂದನ್ನು ಮಾತ್ರ ನಮಗೆ ಮಾಡಿಫೈ ಮಾಡ್ಬೋದು. ಈ ಕಣ್ಣಿನ ಆಂತರಿಕ ಒತ್ತಡವನ್ನು ಮಾತ್ರ ಮಾಡಿಫೈ ಮಾಡ್ಬೋದು. ಸೊ ಟ್ರೀಟ್ಮೆಂಟ್ ಬರೀ ಕಣ್ಣಿನ ಪ್ರೆಷರ್ಗೆ, ಬಟ್ ಅದರ ಕಾರಣ ಈ ಪ್ರೆಷರೇ ಅಂತ ಅಲ್ಲ. ಇನ್ನೊಂದು 2 ರೀತಿಯ ಗ್ಲೋಕೋಮಾ ಇದೆ. ನಾರ್ಮಲ್ ಟೆನ್ಷನ್ ಗ್ಲೋಕೋಮಾ ಅಂತ ಹೇಳ್ತೇವೆ. ಅವರ ಕಣ್ಣಿನ ಪ್ರೆಷರ್ ಏನು ಜಾಸ್ತಿ ಇರುವುದಿಲ್ಲ, ಬಟ್ ಬೇರೆ ಕಾರಣಗಳಿಂದಾಗಿ ಅವರಿಗೆ ಈ ಗ್ಲೋಕೋಮಾ ತೊಂದರೆ, ಕಣ್ಣಿನ ನರದ್ದು ಕ್ಷೀಣತೆ. ಗ್ಲೋಕೋಮಾ ಕಾಯಿಲೆ ಅಂದ್ರೆ ಕಣ್ಣಿನ ನರದ್ದು ವೀಕ್ನೆಸ್, ನರದ್ದು ಕ್ಷೀಣತೆ. ಬೇರೆ ತೊಂದರೆಯಿಂದಾಗಿ ಅವರಿಗೆ ನರದ್ದು ಕ್ಷೀಣತೆ ಆಗ್ತಾ ಇರ್ತದೆ. ಅದನ್ನು ಕೂಡ ಪ್ರೆಷರ್ ನಾರ್ಮಲ್ ಇದ್ರು, ನಾರ್ಮಲ್ ರೇಂಜ್ ಅಂದ್ರೆ 10-20 ಒಬ್ಬನ ಕಣ್ಣಲ್ಲಿ ಈ ಕಣ್ಣಿನ ಪ್ರೆಷರ್ ಅದ್ದು 10-20. ಆ ನಾರ್ಮಲ್ ರೇಂಜ್ ಅಲ್ಲಿ ಇದ್ರೂ ಕೂಡ ಅವರಿಗೆ ಈ ನರದ್ದು ತೊಂದರೆ, ಗ್ಲೋಕೋಮಾ ತೊಂದರೆ ಆಗ್ತಾ ಉಂಟು. ಅಂತ ಸಂದರ್ಭದಲ್ಲಿ ಅವರಿಗೆ ಉದಾಹರಣೆಗೆ ಒಂದು 18 ಇದ್ರೆ ಅದನ್ನೊಂದು 12ಕ್ಕೆ ತಂದ್ರೆ ಈ ಕಣ್ಣಿನ ಪ್ರೆಷರ್ ಅನ್ನು, ಈ ನಾರ್ಮಲ್ ಟೆನ್ಷನ್ ಗ್ಲೋಕೋಮಾವನ್ನು ಗುಣಪಡಿಸಬಹುದು. ಓಕೆ, ಇನ್ನೊಂದು ಕೇಳೋದಾದ್ರೆ ಡಾಕ್ಟರ್, ಮಕ್ಕಳಲ್ಲಿ ಕಾಣಿಸಿಕೊಳ್ಳುವಂತಹ ಗ್ಲೋಕೋಮಾ ಶಸ್ತ್ರಚಿಕಿತ್ಸೆ ಆದ ನಂತರ ಅವರಿಗೆ ಕನ್ನಡಕದ ಅವಶ್ಯಕತೆ ಇರುತ್ತಾ ಅಥವಾ ವಿದೌಟ್ ಕನ್ನಡಕ ಅವರಿಗೆ ನೋಡ್ಲಿಕ್ಕೆ ಆಗುತ್ತಾ ಅನ್ನುವಂಥ? ಈಗ ಈ ಕಣ್ಣಿನ ಗ್ಲೋಕೋಮಾ ತೊಂದರೆ ಇರುವಾಗ ಮಕ್ಕಳಲ್ಲಿ ಅದರಿಂದಾಗಿ ದೃಷ್ಟಿದೋಷ ಬರ್ತದೆ. ಯಾಕೆಂದ್ರೆ ಕಣ್ಣಿನ ಪ್ರೆಷರ್ ಜಾಸ್ತಿ ಆದಾಗ ಮಕ್ಕಳ ಕಣ್ಣು ತುಂಬಾ ಸಾಫ್ಟ್ ಆಗಿರ್ತದೆ, ಆ ಕಣ್ಣು ತುಂಬಾ ದೊಡ್ಡದಾಗಿ
ಹೋಗ್ತದೆ ಕಣ್ಣಿನ ಪ್ರೆಷರಿಂದಾಗಿ. ಆದರೆ ಅಡಲ್ಟ್ ಕಣ್ಣುಗಳು ಅದರ ರಿಜಿಡಿಟಿ ಅಂತ ಹೇಳ್ತೇವೆ ಬೆಟರ್ ಇರುವ ಕಾರಣ ಕಣ್ಣೇನು ದೊಡ್ಡದಾಗುವುದಿಲ್ಲ ಪ್ರೆಷರ್ ಜಾಸ್ತಿ ಆಗುವಾಗ. ಇದೊಂದು ಬೆಲೂನ್ ಅಥವಾ ಹುಗ್ಗದ ಹಾಗೆ ಮಕ್ಕಳ ಕಣ್ಣು. ಸೊ ಪ್ರೆಷರ್ ಜಾಸ್ತಿ ಆದಾಗ ಅವರ ಕಣ್ಣು ಕೂಡ ದೊಡ್ಡದಾಗ್ತದೆ. ಕಣ್ಣು ದೊಡ್ಡದಾಗುವಾಗ ದೃಷ್ಟಿದೋಷ ಖಂಡಿತವಾಗಿ ಬರ್ತದೆ. ಸೊ ದೃಷ್ಟಿದೋಷ ಅಂದರೆ ಕನ್ನಡಕ ತೊಂದರೆ. ಮಕ್ಕಳಲ್ಲಿ ನಾವು ಆಪರೇಷನ್ ಮಾಡಿದ ಮೇಲೆ ಕೂಡ ಆ ಪುಗ್ಗ ತುಂಬಾ ದೊಡ್ಡದಾದ ಹಾಗೆ ಅವರ ಕಣ್ಣು ಕೂಡ ದೊಡ್ಡದಾಗಿ ಇರ್ತದೆ. ಹಾಗಾಗಿ ಅವರಿಗೆ ದೃಷ್ಟಿದೋಷ ಬರ್ತದೆ. ಕನ್ನಡಕ ಖಂಡಿತವಾಗಿಯೂ ಬೇಕಾಗ್ತದೆ ಅವರಿಗೆ. ಓಕೆ, ಇವರು ಅಡಲ್ಟ್ಸ್ ಅಲ್ಲಿ ಕೂಡ ಅದೇ ರೀತಿ ಇರುತ್ತಾ? ಅಂದ್ರೆ ಇಲ್ಲ, ಅಡಲ್ಟ್ ಅಲ್ಲಿ ಅದರ ಈ ಸ್ಕ್ಲೀರಲ್ ರಿಜಿಡಿಟಿ ಅಂತ ಹೇಳ್ತೇವೆ ಒಳ್ಳೆ ಇರುವ ಕಾರಣ, ಜಾಸ್ತಿ ಇರುವ ಕಾರಣ ಅವರ ಕಣ್ಣು ಜಾಸ್ತಿ ಈ ದೃಷ್ಟಿದೋಷ ಇದರಿಂದಾಗಿ ಬರುವುದಿಲ್ಲ. ಬರೀ ಇದು ಮಕ್ಕಳಲ್ಲಿ ಕಂಜನಿಟಲ್ ಗ್ಲಾಕೋಮಾ ಒಂದು ಯುನಿಕ್ ಫೀಚರ್ ಇದು. ಓಕೆ, ಇನ್ನು ಡಾಕ್ಟರ್ ಕೇಳುದಾದ್ರೆ ನೀವು ಹೇಳಿದ್ರಿ ಇದು ತುಂಬಾ ರೇರ್ ಆಗಿ ಬರ್ತದೆ, ಕಾಣಿಸಿಕೊಳ್ತದೆ ನಮ್ಮ ಮಕ್ಕಳಲ್ಲಿ, ತುಂಬಾ ರೇರ್. ಬಟ್ ಅಡಲ್ಟ್ ಅಲ್ಲಿ ಬರುವ ತೊಂದರೆ ನಿಜವಾಗಿ ಸಾಧಾರಣ ನಮ್ಮ ಜನಸಂಖ್ಯೆಯಲ್ಲಿ 10% ಜನರಿಗೆ ಉಂಟು. ಒಂದಾ ಈ ಆಂಗಲ್ ಕ್ಲೋಸರ್ ಗ್ಲಾಕೋಮಾ ಅಥವಾ ಈ ಓಪನ್ ಆಂಗಲ್ ಗ್ಲಾಕೋಮಾ 10% ಜನರಲ್ಲಿ ಇದ್ದೇ ಇರ್ತದೆ ನಮ್ಮ ಭಾರತದಲ್ಲಿ. ಭಾರತದ ಒಂದು ರೇಷಿಯೋ ವರ್ಲ್ಡ್ ಓವರ್ ಸಾಧಾರಣ ಹೇಳೋದಾದ್ರೆ 10-12% ಜನರಿಗೆ ಈ ತೊಂದರೆ ಉಂಟು. ಬಟ್ ಗೊತ್ತಿರೋದು ಬರೀ 3% ಜನರಿಗೆ ಮಾತ್ರ. ಇನ್ನು 7-9% ಜನರಿಗೆ ಅವರಿಗೆ ಈ ಕಾಯಿಲೆ ಉಂಟಂತ 7-9 ನಾರ್ಮಲ್ ಜನರಲ್ಲಿ, ಈ ಕಾಯಿಲೆ ಇದ್ದವರಲ್ಲೆಲ್ಲ ನಾರ್ಮಲ್ ಜನರಿಗೆ ಈ ಕಾಯಿಲೆ ಉಂಟಂತ ಗೊತ್ತೇ ಇರುವುದಿಲ್ಲ. ಕೊನೆಯ ಹಂತಕ್ಕೆ ದೃಷ್ಟಿಗೆ ಸಂಪೂರ್ಣವಾಗಿ ಹೋದ ಮೇಲೆ ಮಾತ್ರ ಅವರಿಗೆ ಗೊತ್ತಾಗುವುದು. ಓಕೆ, ಆ ರೀತಿಯಾಗಿ. ಇನ್ನು ಡಾಕ್ಟರ್, ನಮ್ಮ ಪ್ರಸಾದ್ ನೇತ್ರಾಲಯದಲ್ಲಿ ಯಾವ ರೀತಿಯಾದಂತಹ ಚಿಕಿತ್ಸೆಗಳು ಇದಕ್ಕೆ ಲಭ್ಯವಿದೆ ಗ್ಲುಕೋಮಾ ಕಾಯಿಲೆಗೆ? ಈ ಚಿಕಿತ್ಸೆ ಮಾತ್ರ ಅಲ್ಲ, ಈ ಕಣ್ಣಿನ ಈ ತಪಾಸಣೆ ಮಾಡುವ ರೀತಿ ಕೂಡ ನಾವು ನಮ್ಮ ಹಾಸ್ಪಿಟಲಲ್ಲಿ ಎಲ್ಲ 30 ವರ್ಷ ನಂತರದವರಿಗೆ ಈ ಕಣ್ಣಿನ ನರದ ಪರೀಕ್ಷೆಯನ್ನು ಮಾಡ್ತೇವೆ. ಕಣ್ಣಿನ ನರದಲ್ಲಿ ಏನಾದರೂ ಸಂಶಯ ಉಂಟಂತ ನೋಡ್ತೇವೆ. ಕಣ್ಣಿನ ಪ್ರೆಷರ್ ಎಲ್ರಿಗೂ, ಮಕ್ಕಳಲ್ಲಿ ಆಗಲಿ ದೊಡ್ಡವರಲ್ಲಿ ಎಲ್ರಿಗೂ ಇದನ್ನು ನಾವು ಚೆಕ್ ಮಾಡ್ತೇವೆ. ಸೊ ಒಂದು ವೇಳೆ ಡೌಟ್ ಇದ್ದ ಸಂದರ್ಭದಲ್ಲಿ ಚೆಕ್ ಮಾಡುವಂಥ ವ್ಯವಸ್ಥೆಗಳು ಈ ವಿಜುವಲ್ ಫೀಲ್ಡ್ ಅನಾಲಿಸಿಸ್, ದೃಷ್ಟಿ ವ್ಯಾಪ್ತಿಯ ಪರೀಕ್ಷೆ, ಗೋನಿಯೋಸ್ಕೋಪಿ, RNFL ಸ್ಕ್ಯಾನಿಂಗ್, ಪ್ಯಾಕಿಮೆಟ್ರಿ ಎಲ್ಲವೂ ಕೂಡ ಹಾಸ್ಪಿಟ್ಲಲ್ಲಿ ಮೊದಲಿಂದಲೂ 10 ವರ್ಷದಿಂದಲೂ ಲಭ್ಯ ಉಂಟು. ನಾವು ಸ್ಟಾರ್ಟ್ ಮಾಡಿದ್ದು 10-12 ವರ್ಷ ಮೊದಲು, ಆ ಟೈಮಿಂದಲೂ ಲಭ್ಯ ಇದೆ. ಎಲ್ರಿಗೂ ಇದೇ ರೀತಿ ಮಾಡ್ತಾ ಇದ್ದೇವೆ. ಯಾಕಂದರೆ ಯಾರಿಗೂ ಈ ಕಾಯಿಲೆ ಇದೆ ಅಂತ ತಪ್ಪಲೇಬಾರ್ದು. ಈ ಕಾಯಿಲೆ ಇದ್ದಾಗ ನಾನು ಆಗಲೇ ಹೇಳಿದೆ, ಒಮ್ಮೆ ಹೋದ ಲೆಕ್ಕ ಅದು ಹಿಂದೆ ಬರೋದಿಲ್ಲ. ಹಾಗಾಗಿ ಎಲ್ರಿಗೂ ಕೂಡ ಈ ಟೆಸ್ಟ್ಗಳನ್ನು ನಾವು ಮಾಡ್ತೇವೆ. ಬೇಕಿದ್ದಲ್ಲಿ ಜಾಸ್ತಿ ಟೆಸ್ಟನ್ನು ನಾವು ಮಾಡ್ತೇವೆ. ಈ ಬೇಸಿಕ್ 2 ಟೆಸ್ಟನ್ನು, ಕಣ್ಣಿನ ಪ್ರೆಷರ್ ಇದು ಟೆಸ್ಟ್, ಕಣ್ಣಿನ ನರವನ್ನು ನಾವು ಖುದ್ದು ಪರೀಕ್ಷೆ ಮಾಡುವಂಥ ಟೆಸ್ಟನ್ನು ಎಲ್ಲರಲ್ಲೂ ಕೂಡ ಖಂಡಿತವಾಗಿ ಮಾಡ್ತಾ ಬಂದಿದ್ದೇವೆ. ಹೌದು. ಓಕೆ ಡಾಕ್ಟರ್, ಇನ್ನೊಂದು ಲಾಸ್ಟ್ ಕ್ವೆಶನ್ ನಿಮಗೆ. ಇವರು ಕೂಡ ಗ್ಲುಕೋಮಾದ ಪೇಷಂಟ್ಸ್ ಕೂಡ ನೇತ್ರದಾನವನ್ನು ಮಾಡಬಹುದಾ, ಮಾಡಲಿಕ್ಕೆ ಆಗೋದಿಲ್ವಾ ಅಂತ? ಟ್ರೀಟ್ಮೆಂಟಲ್ಲಿ ಇದ್ದವರು ಏನಾದರೂ ಸತ್ತ ಮೇಲೆ ಅವರಿಗೆ ಮಾಡಲಿಕ್ಕೆ ಆಗ್ತದಾ ಈ ಡೊನೇಟ್? ಹೌದು, ಈ ಗ್ಲುಕೋಮಾ ಕಾಯಿಲೆ ಇದ್ದವರು ಕೂಡ ಈ ಕಣ್ಣಿನ ನೇತ್ರದಾನವನ್ನು ಮಾಡ್ಬೋದು. ಅವರ ಕಣ್ಣಿನ ಕರಿಗುಡ್ಡೆ ಒಳ್ಳೆಯದೇ ಇರ್ತದೆ. ನಾನು ಮುಂದಿನ ಸಂಚಿಕೆಯಲ್ಲಿ ಕೂಡ ಹೇಳಿದ್ದೇನೆ, ಕಣ್ಣಿನ ಕರಿಗುಡ್ಡೆಯನ್ನು ಮಾತ್ರ ನಾವು ಕಸಿ ಮಾಡೋದು. ಕಣ್ಣಿನ ಕರಿಗುಡ್ಡೆಗೆ ಏನು ತೊಂದರೆ ಈ ಗ್ಲುಕೋಮಾ ಕಾಯಿಲೆಯಲ್ಲಿ ಇಲ್ಲದ ಕಾರಣ ನಮಗೆ ಇದನ್ನು ಉಪಯೋಗಿಸ್ಬೋದು. ಹಾಗೆ ನೇತ್ರದಾನವನ್ನು ಕಣ್ಣಿನ ಗ್ಲುಕೋಮಾ ಕಾಯಿಲೆ ಇದ್ದವರು ಖಂಡಿತವಾಗಿ ಮಾಡ್ಬೋದು. ಒಳ್ಳೆ ಕೆಲಸವನ್ನು ಮಾಡಿದ ಹಾಗೆ ಆಗ್ತದೆ. ಅವರಿಗೆ ದೃಷ್ಟಿ ಇಲ್ಲದೇ ಇದ್ದರೂ ಕೂಡ ಅವರ ಕಣ್ಣಿನ ಕರಿಗುಡ್ಡೆ ಒಳ್ಳೆ ಇದ್ದ ಕಾರಣ ಅವರಿಗೆ 0 ದೃಷ್ಟಿ ಇದ್ದರೂ ಕೂಡ ಅವರ ಮರಣದ ನಂತರ ಅವರು ನೇತ್ರದಾನ ಮಾಡಿದರೆ ಬೇರೆಯವರಿಗೆ ಅವರು ದೃಷ್ಟಿ ಕೊಡುವ ಸಾಧ್ಯತೆ ಖಂಡಿತವಾಗಿ ಇದೆ. ಓಕೆ, ಹಾಗೆ ನೇತ್ರದಾನವನ್ನು ಅವರು ಕೂಡ ಮಾಡಬಹುದು ಅಂತ ಹೇಳ್ತಾ ಇದ್ದೀರಾ. ಓಕೆ ಡಾಕ್ಟರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದರು, ಗ್ಲುಕೋಮಾದ ಬಗ್ಗೆ ಮಾಹಿತಿಯನ್ನು ನೀಡಿದ್ರಿ. ಸಾಕಷ್ಟು ಮಾಹಿತಿ ನಿಮ್ಮಿಂದ ನಮಗೆ ಸಿಕ್ತು. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಗ್ಲುಕೋಮಾ ಅನ್ನುವಂತಹ ಕಾಯಿಲೆ ತುಂಬ ಸಿವಿಯರ್ ಕಾಯಿಲೆ. ಮಕ್ಕಳಲ್ಲಿ ಕೂಡ ಕಾಣಿಸ್ಕೊಳ್ಬಹುದು, ದೊಡ್ಡವರಲ್ಲಿ ಕೂಡ ಕಾಣಿಸ್ಕೊಳ್ಬಹುದು. ಯಾವುದೇ ಸಿಂಪ್ಟಮ್ಸ್ ಇಲ್ಲ ಅಂತ ಹೇಳಿ ಮನೆಯಲ್ಲಿ ಕೂತ್ಕೊಳ್ಳೋದಲ್ಲ, ಒಂದು 6 ತಿಂಗಳಿಗೊಂದು ಸಲ ಕಣ್ಣಿನ ಪರೀಕ್ಷೆಯನ್ನು ಬಂದು ಮಾಡ್ತಾ ಇರಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಈ ಒಂದು ವಿಚಾರದ ಬಗ್ಗೆ, ಗ್ಲುಕೋಮಾದ ವಿಚಾರದ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಕ್ತು ಅಂತ ಭಾವಿಸ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷತೆ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ, ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.